ಸಭೆಯಲ್ಲಿ ವಿಶೇಷ ಇದ್ರೆ ಬರಲಿ ಎನ್ನುವುದಾಗಿ ಹಾ ನೀನೊಬ್ಬ ಆಗಂತಕ ಹೌದು ಕೈ ಕಾಲಿಲ್ಲದ ಹೆಳವ ಅಂಗವಿಕಲನ ನೀನಾಗಿದ್ದಿ. ಹೌದು ಪಾಪಣ್ಣನೋಪಾದಿಯಲ್ಲಿ ಹಾಗೆ ಆಗಿ ಛೆ, ಮುಖದಲ್ಲಿ ತೇಜಸ್ಸು ಓಜಸ್ಸು. ನೀನ್ ಯಾರಪ್ಪ? ಎಲ್ಲಿಂದ ಬಂದವನು? ನಿನಗೆ ಈ ಪರಿಸ್ಥಿತಿ ಹೇಗೆ? ನನ್ನಿಂದ ಆಗಬೇಕಾದ ಕಾರ್ಯಗಳಾದ್ರೂ ಏನು? ಲಾಲಿಸಬೇಕು ಅರಸರೆ. ಬದುಕಿನಲ್ಲಿ ಅನೇಕ ಕಷ್ಟ ನಷ್ಟಗಳನ್ನು ಅನುಭವಿಸಿ ಬಂದವ ನಾನು. ಕಡು ಬಡತನದಿಂದಲೇ ಹುಟ್ಟಿದವ. ಓಹೋ, ಹೇಳಿಕೊಳ್ಳುವುದಕ್ಕೆ ನಾನೊಬ್ಬ ಕಲಾವಿದ. ಕಲಾವಿದ್ರ? ಹೌದು. ಕಲಾವಿದ್ರ ಪರಿಸ್ಥಿತಿ ಹೀಗಾಗಬಾರ್ದು. ಆಯ್ತಲ್ಲ, ಕಲಾವಿದ್ರಿ ಹೀಗಾದಾಗ ನನಗೊಂಥರ ದುಃಖ, ಅತೀವ ದುಃಖ. ಹೌದಲ್ಲ. ಶಿಲ್ಪಕಲೆಯಲ್ಲಿ ಶ್ರೇಷ್ಠತೆಯನ್ನು ಪಡೆದವರು ನಾವು. ಹಾ, ನನ್ನ ತಂದೆ ಒಬ್ಬ ಶ್ರೇಷ್ಠ ಶಿಲ್ಪಿ, ಶಂಭು ಶಿಲ್ಪಿ ಎನ್ನುವ ಹಾಗೆ. ಅವರ ಮಗ ನನ್ನ ಹೆಸರು ವೀರ ಎನ್ನುವ ಹಾಗೆ. ಶಂಭು ಮಗ? ಶಂಭುವಿನ ಶಂಭು ಸುದ್ದಿ ನಾವು ಕೇಳ್ತಾ ಇರ್ತೇವೆ. ಹೌದಾ? ಪಾಪ ಒಬ್ಬ ಒದ್ದಾಡುವ ಅಂತ ಹೇಳಿದ್ರೆ ಅದು ಹೇಳತೀರದು. ಆವಾಗಲೇ ಒದ್ದಾಡ್ತಾ ಇದ್ದವು. ಹೌದು. ಈಗ ಅಲ್ಲ, ಸಣ್ಣವರಿರುವಾಗಲೇ. ಹೌದೌದು, ಅವಾಗ ಬಡತನದ ಕೇಳಿ ತಿಳಿದವನ. ಹೌದೌದು. ಹಾಗಾದ್ರೆ ಆತನ ಮಗ ನೀನಂತ ಆಯ್ತು. ಖಂಡಿತವಾಗಿ ತಂದೆಯ ಕಾಲ ನಂತರ ತಂದೆ ಮಾಡುತ್ತಿರುವಂತಹ ಉದ್ಯೋಗ ನನ್ನ ಕೈ ಸೇರಿ. ಓ, ಕಲಾವಿದರ ಪರಂಪರೆ ಬಿಡ್ಲಿಲ್ಲ ನೀನು? ಬಿಡ್ಲಿಲ್ಲ, ಕೊಂಡಿ ತಪ್ಪಲಿಲ್ಲ, ಅದನ್ನೇ ನಂಬಿಕೊಂಡಿದ್ದವ. ಹಾಗೆ ಹಾಗೆ ಎಲ್ಲ ಕಲಾವಿದರು ತಮ್ಮ ಮಕ್ಕಳನ್ನ ಈ ಕ್ಷೇತ್ರದಲ್ಲೇ ಬೆಳೆಸ್ಕೊಳ್ಬೇಕು. ಖಂಡಿತ. ಆವಾಗ ಈ ಕ್ಷೇತ್ರ ಉನ್ನತ ಪ್ರಚಾರ ಆಗ್ತದೆ. ಅದೇ ಹಾಗಂತ ಪ್ರೇಕ್ಷಕರಿಗೆಲ್ಲ ಬೈವಾರ ಶಿಲ್ಲ ಚಪ್ಪಾಳೆ ಅದಾಗ್ಲಿಕ್ಕೆ ಹಾಕಬೇಡಿ ಅಂತ. ಅವರವರ ಅಭಿರುಚಿಗೆ ಸರಿಯಾಗಿ ನಮ್ಮದಾದಂತ ಕರ್ತವ್ಯವನ್ನು ನಾವಿಲ್ಲಿ ಬಂದು ಮಾಡಬೇಕು. ಖಂಡಿತ. ಪ್ರೋತ್ಸಾಹ ಅವ್ರು ಕೊಡ್ತಾರೆ, ಅದರಲ್ಲಿ ಯಾವ ಅನುಮಾನವೂ ಇಲ್ಲ. ಪ್ರೋತ್ಸಾಹ ಇದ್ದೇ ಇರ್ತದೆ ಅಲ್ವಾ? ಆದರೆ ನನ್ನ ಬದುಕಿನಲ್ಲಿ ವಿಧಿಯೇ ಆಟವಾಡಿಬಿಟ್ಟ ಪ್ರಭು. ಏನಾಯ್ತು? ಕಾರಣ ಉಂಟು. ಬಡತನದಲ್ಲಿ ಇರುವಂತಹ ನನಗೆ ಕಾರ್ಕಳ ಅಧಿಕಾರಿ ಅಂತ ಭೈರವರಸ ನನ್ನನ್ನು ಕರೆಸಿಕೊಂಡ. ಹೌದಾ? ಭವ್ಯವಾದಂತಹ ಬಾಹುಬಲಿ ವಿಗ್ರಹವೆನ್ನುವಂಥದ್ದು ಕಾರ್ಕಳದಲ್ಲಿ ಪ್ರತಿಷ್ಠಾಪಿಸಬೇಕು ಎನ್ನುವ ಕಾರಣಕ್ಕಾಗಿ ನನ್ನನ್ನು ಕರೆಸಿಕೊಂಡ, ಕೆತ್ತಿಸಿದ. ಬಾಹುಬಲಿ ವಿಗ್ರಹವನ್ನ ಕೆತ್ತಿದೆ ಪ್ರಭು. ಆ ನಂತರ ಮೂರ್ತಿ ಪ್ರತಿಷ್ಠಾಪನೆಯಾದ ಬಳಿಕ ಬೇಕಾದಂತಹ ಧನ ಕನಕಾದಿಗಳನ್ನು ಕೊಡ್ತೇನೆ, ಸನ್ಮಾನ ಮಾಡ್ತೇನೆ ಎನ್ನುವ ಹಾಗೆ ನಾಳೆ ಸಿದ್ಧನಾಗಿ ಬಾ ಎನ್ನುವ ಹಾಗೆ ಆಗಿದೆ. ಹೌದೇ? ಇನ್ನೇನು ಮನೆಗೆ ಹೋಗುವ ನಿರೀಕ್ಷೆಯಲ್ಲಿರುವಂತಹ ನನ್ನನ್ನ ಕರೆಸಿಕೊಂಡಂತಹ ಆತ ಮಾಡಿದ್ದೇನು? ಏನ್ ಮಾಡಿದ? ಆತನ ಮಂತ್ರಿಗಳಿಂದ ನನ್ನ ಕೈ ಹಾಗೂ ಕಾಲುಗಳನ್ನು ಕತ್ತರಿಸಿ ಬಿಟ್ಟ. ನಿನಗೆ ಈ ಪರಿಸ್ಥಿತಿ ಮಾಡಿದ್ದು ಆ ಕಾರ್ಕಳದ ಅಧಿಕಾರಿ ಅಂತ. ನನಗೊಂದು ಅನುಮಾನ ಇದ್ದಿತ್ತು, ಏನು ಮಾಡ್ತಾನೆ ಎನ್ನುವುದಾಗಿ. ಅವ ನಿನಗೆ ಕಲಾವಿದರಾದ ನಿನಗೆ ನಿನ್ನದಂತಹ ಚಾಕಚಕ್ಯತೆಗೆ ಸನ್ಮಾನವೋ ಸತ್ಕಾರವೋ ಮಾಡಬೇಕಿತ್ತವ, ಅದು ಯಾವುದೂ ಮಾಡ್ಲಿಲ್ಲ. ಅದರ ಜೊತೆಲಿ ನಿನ್ನ ಕರಚರಣೆ ಕತ್ತರಿಸಿ ಬಿಟ್ಟ. ಅಂತ ಮೂರ್ತಿ ಮತ್ತೆ ನಾನು ಎಲ್ಲಿಯೂ ಕೆತ್ತಬಾರದು ಎನ್ನುವ ಉದ್ದೇಶಕ್ಕಾಗಿ ಈ ಕಾರ್ಯ ಮಾಡಿದ. ಅವ ಹಾಗೆ ಮಾಡುವವನೇ. ಯಾಕೆ? ಅವ ಮೋಸಗಾರನಿದ್ದಾನೆ, ಅನ್ಯಾಯಗಾರನಿದ್ದಾನೆ ಎನ್ನುವುದನ್ನು ತಿಳಿದುಕೊಂಡಿದ್ದಾನೆ. ಈಗ ನಿನಗಾದ ಈ ಒಂದು ತೊಂದರೆಗೆ ಸುಮ್ಮನೆ ಬಿಡುವುದಿಲ್ಲ. ಅವನ ನಾಡಿಗೆ ಬೇಡವೇ ಬೇಡ. ನಾನೊಬ್ಬ ಕಲಾವಿದ, ಜೊತೆಗೆ ಸಜ್ಜನ, ಸ್ವಾಭಿಮಾನಿಯಾಗಿ ಬದುಕಿದವನು. ಹೌದು. ನೀನೇ ಸೇಡನ್ನು ತೀರಿಸಿಕೊಳ್ಳು. ನಾನಾಗಿ ಅರಸನ ಮೇಲೆ ಸೇಡನ್ನು ತೀರಿಸಿಕೊಳ್ಬೇಕು. ನನಗೆ ಇಂಥ ಸ್ಥಿತಿ ತಂದಂತ ಆತನ ಜೀವನ ಎನ್ನುವುದು ನರಕವಾಗಬೇಕು ಅಂತಾದ್ರೆ ಇರುವ ದಾರಿ ನಾನೇನು ಮಾಡ್ಬೇಕಯ್ಯ? ಹೇಳಿ ತಿಳಿದವನಿದ್ದೇನೆ. ಈ ಬೇಡೂರಿನಲ್ಲಿ ಕಾರ್ಕಳದಲ್ಲಿ ಇರುವಂತಹ ಅದಕ್ಕಿಂತಲೂ ವಿಜೃಂಭಿಸುವಂತಹ ಬಾಹುಬಲಿ ಎನ್ನುವುದು ಇಲ್ಲಿ ಪ್ರತಿಷ್ಠಾಪನೆ ಆಗಬೇಕು ಎನ್ನುವುದು ನಿಮ್ಮ ಬಯಕೆ. ಒಂದು ಆಸೆ ಇದ್ದಿತ್ತು ಪ್ರಭು, ಏನು ಮಾಡುವ ಅವಕಾಶ ಇಲ್ಲ. ನನಗೆ ಒಂದು ಅವಕಾಶವನ್ನ ಕೊಡಿ. ಕಾರ್ಕಳಗಿಂತಲೂ ಅಧಿಕವಾದಂತಹ ಭವ್ಯವಾದಂತಹ ವಿಶೇಷವಾದಂತಹ ವಿಗ್ರಹವನ್ನ ನಾನು ಈ ಬೇಡೂರಿನಲ್ಲಿ ಕೆತ್ತುತ್ತೇನೆ. ಒಂದು ಅವಕಾಶ ಕೊಡಿ. ನಿನ್ನ ಮಾತನ್ನ ಕೇಳಿದಾಗ ನಗಬೇಕು ಅಳಬೇಕು ಒಂದು ಅರ್ಥ ಆಗುತ್ತಾ ಇಲ್ಲ. ಯಾಕೆ ಸರ್? ಇಲ್ಲದೆ ಹೋದ್ರೆ ಬಲ ಕೈ ಇಲ್ಲ, ಎಡ ಕಾಲಿಲ್ಲ. ಇಲ್ಲ. ಕಲಾವಿದ ಅದು ಶಿಲ್ಪಿಗಳಿಗೆ ಬೇಕಾದ್ದು ಬಹಳ ಮುಖ್ಯವಾಗಿ ಖಂಡಿತ ಅಲ್ವಾ ಕೆತ್ತಬೇಕಾದ್ರೆ. ಅಂತ ಅಮೂಲ್ಯವಾದಂತ ರತ್ನಗಳನ್ನ ನೀನು ಕಳೆದುಕೊಂಡವರಿದ್ದಿ. ನಾನು ಶಿಲ್ಪವನ್ನ ಕೆತ್ತನೆ ಮಾಡ್ತೇನೆ ಎನ್ನುವುದಾಗಿ ಮಗು ಇದೆಲ್ಲ ಹಾಸ್ಯಾಸ್ಪದ ಆಗ್ಲಿಕ್ಕೆ ಕೇಳುವುದಕ್ಕೆ ಚಂದ ಬಿಟ್ರೆ ಮಾಡುವುದಕ್ಕೆ ಆಗುತ್ತದ? ನಿನ್ನಿಂದ ಆಗುವುದಿಲ್ಲ ಮಗು. ಪ್ರಭು, ಆಗುವುದಿಲ್ಲ ಅಂತ ನಾವು ಕೈಕಟ್ಟಿ ಕುಳಿತುಕೊಂಡದ್ದೇ ಹೌದು ಅಂತ ಆದ್ರೆ ಯಾವ ಕೆಲಸವೂ ಆಗ್ತದ ಪ್ರಭು. ಮನಸ್ಸಿದ್ದರೆ ಮಾರ್ಗ, ಮನಸ್ಸು ಮಾಡಬೇಕು, ಪ್ರಯತ್ನ ಎನ್ನುವುದು ನಮ್ಮದಿರಬೇಕು. ಫಲವನ್ನು ಭಗವಂತನಾದವ ಖಂಡಿತ ಕೊಟ್ಟೇ ಕೊಡ್ತಾನೆ ಪ್ರಭು. ಒಂದು ಅವಕಾಶ ನಾನು ಈ ಪ್ರಯತ್ನದಲ್ಲಿ ಸದಾ
ಇರ್ತೇನೆ ಮಗು ಸಂತೋಷ ಆಯ್ತು. ಹಾ. ನಾವು ಕೇಳ್ತಾ ಇರ್ತೇವೆ ಹ್ಮ್. ಅಂಗವಿಕಲರಿಂದ ಇಂಥ ಸಾಧನೆಗಳೆಲ್ಲ ಆಗಿ ಹೋಯಿತು. ತಿಳಿದಿದ್ದೀರಿ ತಾನೆ? ನಾವು ಅವಕಾಶ ಕೊಟ್ಟರೆ ಮಾತ್ರ ಅಲ್ವಾ ಖಂಡಿತ ಅವರಿಂದ ಆಗುದು. ಈಗ ನಾನೊಬ್ಬನಿದ್ದೇನೆ ಹಾ. ಆ ತರದ ಶಿಲ್ಪ ಹಾ. ಕಾರ್ಕಳಗಿಂತಲೂ ಹಾ. ಚಂದವಾದಂತಹ ಮೂರ್ತಿಯನ್ನು ನಿಮಗೆ ಕೆತ್ತನೆ ಮಾಡ್ತೇನೆ ಎನ್ನುವುದಾಗಿ. ಆ ಅರಸನಿಗೆ ಅದನ್ನೇ ಆ ವಿಚಾರವಾಗಿ ಅವ ಕುಗ್ಗಿ ಸಾಯಬೇಕು. ಓ ಹಾಗೆ ಬಹಳ ಸಂತೋಷ ಆಯ್ತು. ಹಾ. ಈಗ ಹಾ. ಅದರೊಂದು ಮಾತು, ಏನು? ಕಾರ್ಕಳಗಿಂತಲೂ ಭವ್ಯವಾಗಿ ಹಾ. ದಿವ್ಯವಾಗಿ ಹಾ. ನೀ ನನ್ನ ಪಾಲಿಗೆ ವಿಗ್ರಹವನ್ನು ಕೆತ್ತನೆ ಮಾಡಿ ಕೊಟ್ಟಿದ್ದೇ ಹೌದು ಅಂತಾದ್ರೆ ಹಾ. ನಿನ್ನನ್ನು ಮಾತ್ರ ಸುಮ್ಮನೆ ಬಿಡುವುದಿಲ್ಲ. ಗೊತ್ತಾಯ್ತು. ಹಾ. ಅವ ಬಲ ಕೈ ಹಾಗೂ ಎಡಕಾಲು ಕತ್ತರಿಸಿದ. ಹಾ. ನೀನು ಎಡ ಕೈ ಹಾಗೂ ಬಲಗಾಲನ್ನು ಕತ್ತರಿಸಿಬಿಡಿ. ಈ ರಾಜಮಾರ ಆಶ್ವಾಸನೆ ಮಾತ್ರ, ಹಾ. ಅವ್ರು ಯಾವ ಕೆಲಸ ಅಲ್ಲ, ಮಾಡುವುದಿಲ್ಲ. ಸುಮ್ಮನೆ ಬಿಡುದಿಲ್ಲ ಅಂತ ಹೇಳಿದ್ರೆ ಅವನು ಹಾಗೆ ಮಾಡ್ತೀರಿ ಅಂತ. ಹಾಗಲ್ಲ, ಮತ್ತೆ ಅವ ಹೇಳಿದ್ದಾನೆ ಮಾಡ್ತೇನೆ ಸನ್ಮಾನ ಹಾ. ಮಾಡ್ಲಿ. ನಾನು ಹಾಗಲ್ಲ. ಹಾ. ನಿಮ್ಮಂತ ಕಲಾವಿದರಿಗೆ ಹಾ. ಸದಾ ಕಾಲ ಆಶ್ರಯ ಕೊಡುವಂತ ಧಾತಾರ ನಾನು ಆಗಿದ್ದೇನೆ. ಇಲ್ಲಿಗೇನ ಬಂದವ ಮಗು ಹಾ. ಇದೇ ರೀತಿ ಮಾಡಿದ್ಯಾ ಹೌದು ಅಂತಾದ್ರೆ ಹಾ. ನಿನ್ನ ಪಾಲಿಗೆ ಹಾ. ಸನ್ಮಾನ ಸತ್ಕಾರ ಮಾಡುವುದರ ಜೊತೆಯಲ್ಲಿ ಹಾ. ನಮ್ಮ ನಾಡಿನಲ್ಲಿ ಹಾ. ಶಿಲ್ಪಿಯಾಗಿ ನಾನು ಇಟ್ಕೊಳ್ತೇನೆ. ಆಗಲಿ ಇರ್ತೀನಿ ಹಾಗೆ